ಕನ್ಯಾನ ಗ್ರಾಮದ ಚೆಡವು ದುಲ್ಪುಖಾರ್ ಸೇವಾ ಸಂಘದ 21ನೇ ವಾರ್ಷಿಕೋತ್ಸವ ಹಾಗೂ ಮದನಿಯ ಮಹಾಸಂಗಮ ಮತ್ತು ತಾಜು ಶರಿಯಾ ಅಲಿ ಕುಂಞಿ ಉಸ್ತಾದ್ ಅನುಸ್ಮರಣೆ ಕಾರ್ಯಕ್ರಮ ಕನ್ಯಾನ ರಹಮಾನಿಯಾ ಜುಮಾ ಮಸೀದಿ ವಠಾರದಲ್ಲಿ ಏಪ್ರಿಲ್ 7ರಂದು ನಡೆಯಲಿದೆ ಅಂತ ಜೆಸಿಸಿ ಘಟಕದ ಅಧ್ಯಕ್ಷ ಬಶೀರ್ ಚೆಡವು ತಿಳಿಸಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಡ ಮತ್ತು ಅನಾಥ ಮಕ್ಕಳ ಸೇವೆಯಲ್ಲಿ 21 ವರ್ಷ ಪೂರೈಸಿದ ದುಲ್ಪುಖಾರ್ ಸೇವಾ ಸಂಘ 21ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಕಾರ್ಯವನ್ನು ಹಮ್ಮಿಕೊಂಡಿದೆ. ಏಪ್ರಿಲ್ 7ರಂದು ಅಸಯ್ಯದ್ ಕೆಎಸ್ ಜಾಫರ್ ಸ್ವಾದಿಕ್ ತಂಗಳ್ ಕುಂಬೋಳ್ ರವರ ನೇತೃತ್ವದಲ್ಲಿ ಮಖಾಮ್ ಜಿಯಾರತ್ ಹಾಗೂ ಬದ್ರ್ ಮೌಲಿದ್ ಮಜ್ಲಿಸ್ ನಡೆಯಲಿದೆ. ಸಂಜೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಕೆಎಂ ಇಬ್ರಾಹಿಂ ಫೈಜಿ ಕನ್ಯಾನ ಉಸ್ತಾದ್ ನೇತೃತ್ವ ವಹಿಸಲಿದ್ದಾರೆ. ಅಬ್ದುಲ್ ಲತೀಫ್ ಸಖಾಫಿ ಕಾಂತಪುರಂ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಕುಕ್ಕಾಜಿ ಮಸೀದಿ ಖತೀಬು ಮೊಹಮ್ಮದ್ ನಿಯಾಜ್ ಕಾಮಿಲಿ ಸಖಾಫಿ ಉದ್ಘಾಟಿಸಲಿದ್ದಾರೆ ಅಂತ ಮಾಹಿತಿ ನೀಡಿದವರು, ಈ ಎಲ್ಲಾ ಕಾರ್ಯಕ್ರಮಗಳು ಕೋವಿಡ್ ನಿಯಮದ ಚೌಕಟ್ಟಿನಲ್ಲಿ ನಡೆಯಲಿದೆ ಅಂತ ತಿಳಿಸಿದರು. ಕಳೆದ 2 ದಶಕಗಳಿಂದ ಕನ್ಯಾನ ಮತ್ತು ಪರಿಸರದಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಕನ್ಯಾನ ಪರಿಸರದಲ್ಲಿ ಬಡ ಮತ್ತು ಅನಾಥರ ಸೇವೆಗೆ ಇಟ್ಟಿರುವಂತಹ ದುಲ್ಪುಖಾರ್ ಸೇವಾ ಸಂಘವು ಅದು ಆರೋಗ್ಯ ರಂಗದಲ್ಲಿರಬಹುದು ಅಥವಾ ಶೈಕ್ಷಣಿಕವಾಗಿರಬಹುದು ಅಥವಾ ಆರ್ಥಿಕವಾಗಿ ಮುಗ್ಗಟ್ಟಿರುವಂತಹ ಯಾವುದೇ ಕ್ಷೇತ್ರದಲ್ಲಿರಬಹುದು, ನಮ್ಮ ಇತಿಮಿತಿಗಳಿಗಾಗಿ ಸಂಘಟನೆಯು ಬಡ ಮತ್ತು ಅನಾಥರಿಗಾಗಿ ಹಲವಾರು ಜೀವಕಾರುಣ್ಯ ಯೋಜನೆಗಳನ್ನು ಹಮ್ಮಿಕೊಂಡು ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ. ಅಂತಹ ಸಂಘಟನೆಯ 21ನೇ ವಾರ್ಷಿಕೋತ್ಸವವು ಇದೇ ಬರುವ ಏಪ್ರಿಲ್ ತಿಂಗಳ 7ನೇ ತಾರೀಕಿನಂದು ಕನ್ಯಾನ ರಹಮಾನಿಯಾ ಜುಮಾ ಮಸೀದ್ ಸಭಾಂಗಣದಲ್ಲಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಮುದರಿಸರಾದಂತಹ ಅಲ್ಹಾಜ್ ಇಬ್ರಾಹಿಂ ಫೈಜಿ ಉಸ್ತಾದರವರು ವಹಿಸಲಿರುವರು. ಅದೇ ರೀತಿ ಸಾಯಂಕಾಲ ನಡೆಯುವಂತಹ ಬದ್ರ್ ಮೌಲಿದ್ ಹಾಗೂ ತಾಜು ಶರಿಯಾ ಅಲಿ ಕುಂಞಿ ಉಸ್ತಾದ್ ಅನುಸ್ಮರಣೆಗೆ ಕುಂಬೋಳ್ ಮನೆತನದ ಸೈಯದ್ ಕೆಎಸ್ ಜಾಫರ್ ಸ್ವಾದಿಕ್ ತಂಗಳವರು ನೇತೃತ್ವ ನೀಡಲಿದ್ದಾರೆ. ಅದೇ ರೀತಿ ರಾತ್ರಿ ನಡೆಯುವಂತಹ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಆನ್ಲೈನ್ ಮೂಲಕ ವೀಕ್ಷಿಸುವಂತಹ ಮದನಿಯಂ ಕಾರ್ಯಕ್ರಮದ ರೂವಾರಿಗಳಾದಂತಹ ಅಬ್ದುಲ್ ಲತೀಫ್ ಸಖಾಫಿ ಕಾಂತಪುರಂ ಉಸ್ತಾದರವರು ಈ ಒಂದು ಘನವಂತ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಭಾಷಣವನ್ನು ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದುಲ್ಪುಖಾರ್ ಸೇವಾ ಸಂಘದ ಮಾರ್ಗದರ್ಶಕ ಕೆಎಂ ಅಶ್ರಫ್ ಸಖಾಫಿ, ಪ್ರಧಾನ ಕಾರ್ಯದರ್ಶಿ ಬಾತೇಶ್ ಕಣಿಯೂರು ಉಪಸ್ಥಿತರಿದ್ದರು.